ಬಹಳ ಒಳ್ಳೆಯ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ನಾವು ಸೇರಿದ್ದೇವೆ. ಜಗತ್ತಿನಲ್ಲಿ ಬಹಳ ದೊಡ್ಡ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರ ಅಂದರೆ ಅದು ಭಾರತ. ಭಾರತದ ಈ ಪ್ರಜಾಪ್ರಭುತ್ವ ರಾಷ್ಟ್ರ ಆಗಬೇಕಾದರೆ ಹಲವಾರು ಕಷ್ಟ ನಷ್ಟಗಳನ್ನು ಅನುಭವಿಸುವಂಥ ನಮ್ಮ ಹಿರಿಯರಿದ್ದಾರೆ. ಆ ಹಿರಿಯರು ಮಾಡಿದ ಫಲವೇ ಇವತ್ತು ನಾವು ಈ ರೀತಿಯಾಗಿ ಈ ತಿರಂಗ ಯಾತ್ರೆಯನ್ನು ಮಾಡಲಿಕ್ಕೆ ಕಾರಣ ಆಗಿದೆ. ಒಂದು ವೇಳೆ ಅವರ ಪರಿಶ್ರಮ ಇಲ್ಲಂತಾದರೆ, ಅವರ ಹೋರಾಟ ಇಲ್ಲಂತಾದರೆ ಖಂಡಿತವಾಗಿ ಇವತ್ತು ನಾವು ಭಾರತ ಇಷ್ಟು ದೊಡ್ಡ ಪ್ರಜಾಪ್ರಭುತ್ವವಾಗಿ 2047ನೇ ಇಸ್ವಿಗೆ ಆಗುವಾಗ ಇದು ಜಗತ್ತಿನ ಗುರುವಾಗಿ ಪರಿಣಮಿಸಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಮೋದಿಯವರ ನೇತೃತ್ವದಲ್ಲಿ ಖಂಡಿತವಾಗಿ 2047ರ ಅವಧಿಗೆ ಖಂಡಿತ ಭಾರತ ಜಗದ್ಗುರು ಆಗುವುದಾಗಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳಲಿಕ್ಕೆ ನಾನು ಬಹಳ ಸಂತೋಷ ಪಡ್ತಾ ಇದ್ದೇನೆ. ಬಂಧುಗಳೇ, ತಿರಂಗ ಅಂದರೆ ಏನು? ತಿರಂಗ ಅಂದರೆ 3 ಬಣ್ಣಗಳು ಅಂತ. 3 ಬಣ್ಣಗಳು ಯಾವುದಲ್ಲ, ವಿಶೇಷವಾಗಿ ನಮ್ಮ ಈ ಒಂದು ಧ್ವಜದಲ್ಲಿ ಇದು 3 ಬಣ್ಣಗಳನ್ನು ಹೊಂದಿಕೊಂಡಿದೆ. ಒಂದು ಕೇಸರಿ, ಎರಡನೇದು ಬಿಳಿ, ಮೂರನೆಯದು ಹಸಿರು, ಮಧ್ಯದಲ್ಲಿ ಚಕ್ರ. ಈ 4ಕ್ಕೂ ಬಹಳ ವಿಶೇಷವಾದಂಥ ಒಂದು ಮಹತ್ವ ಇದೆ. ಕೇಸರಿ ಬಣ್ಣ ತ್ಯಾಗಕ್ಕೆ ಹೆಸರುವಾಸಿಯಾದ್ದೊಂದು. ತ್ಯಾಗದ ಒಂದು ಮೂಲವೇ ಅದು ಕೇಸರಿ ಬಣ್ಣ. ಕೇಸರಿ ಬಣ್ಣ ತ್ಯಾಗ ಮಾತ್ರ ಅಲ್ಲ, ಸೌಹಾರ್ದತೆಯ ಬಣ್ಣ ಕೂಡ ಆಗಿದೆ. ಅದರೊಟ್ಟಿಗೆ ಎರಡನೆಯದ್ದು ಬಿಳಿ. ಆ ಬಿಳಿ ಬಣ್ಣ ಶಾಂತಿಯ ಸಂಕೇತ. ಮೂರನೆಯದ್ದು ಹಸಿರು, ಯಾವ ರೀತಿಯಲ್ಲಿ ದೇಶ ಬೆಳೆಯಬೇಕು, ಯಾವರದ್ದು ಪ್ರಗತಿ ಆಗಬೇಕು ಎಂಬುದಕ್ಕೆ ಸಂಕೇತವಾಗಿ ಹಸಿರು ಬಣ್ಣ. ಈ ಹಸಿರು ಬಗ್ಗೆ ಕಾರಣ ನಮ್ಮ ಹಿರಿಯರು ಬಹಳ ಆಲೋಚನೆ ಮಾಡಿದ್ದಾರೆ ಕಾಣುತ್ತೆ. ಯಾಕೆಂದರೆ ಭಾರತ ಒಂದು ಕೃಷಿ ಪ್ರಧಾನವಾದಂಥ ರಾಷ್ಟ್ರ. ಕೃಷಿ ಪ್ರಧಾನ ರಾಷ್ಟ್ರದಲ್ಲಿ ಯಾವುದು ಆದ್ಯತೆ ಇರಬೇಕೆಂಬುದನ್ನು ಚಿಂತನೆ ಮಾಡಿ ಆ ಮೂಲಕ ಹಸಿರು ಬಣ್ಣವನ್ನು ಈ ರಾಷ್ಟ್ರಧ್ವಜಕ್ಕೆ ಕೊಟ್ಟಿದ್ದಾರೆ. ತ್ಯಾಗ, ಶಾಂತಿ ಹಾಗೂ ಪ್ರಗತಿಯ 3 ಸಂಕೇತವಾಗಿ ಇರುವಂಥ ಈ ಧ್ವಜ. ಅದರೊಟ್ಟಿಗೆ ಮಧ್ಯದಲ್ಲಿ ಚಕ್ರ. ಯಾವುದು ಚಕ್ರ? ಅಶೋಕ ಚಕ್ರ ಅಂತ ಹೇಳ್ತಾರೆ. ಅಶೋಕ ಒಂದು ಕಾಲದಲ್ಲಿ ನಮ್ಮ ಈ ದೇಶವನ್ನು ಆಳಿದ ರಾಜರಲ್ಲಿ ಅತಿ ಶ್ರೇಷ್ಠವಾದವನು. ಅವನ ಕಡೆಗೆ ಯುದ್ಧ ಮಾಡಿ ಬೇಸರಗೊಂಡು ಗೆದ್ದ ನಂತರ ಶಾಂತಿಯ ಸಂಸ್ಥಾನವನ್ನು ಸ್ಥಾಪನೆ ಮಾಡ್ತಾನೆ. ಅವನ ಚಕ್ರವೇ ನಮ್ಮ ಈ ಧ್ವಜದಲ್ಲಿರುವಂಥ ಚಕ್ರ. 43 ಸರಿಗೆಗಳಿದೆ ಅದರಲ್ಲಿ. ಆ ರೀತಿಯ ಸರಳುಗಳಿಂದ ಕೂಡಿದಂಥ ಚಕ್ರ ಈ ದೇಶದ ಚಕ್ರ. ಎಂದು ದೇಶ ಯಾವ ರೀತಿಯಲ್ಲಿ ತಿರುಗಾಡುತ್ತಾ ಇದೆ, ಯಾವ ದೇಶದ ಜನತೆ ಯಾವ ರೀತಿಯಲ್ಲಿ ಮಾನಸಿಕವಾಗಿ ಬೆಳೀತಾ ಇದ್ದಾರೆ, ಆ ಚಕ್ರ ತಿರುಗಿದಾಗೆ ಈ ದೇಶದ ಜನತೆ ಬೆಳೀತಾ ಇದೆ ಎಂಬುದನ್ನು ಇದು ಸ್ಪಷ್ಟವಾಗಿ ಸೂಚಿಸ್ತಾ ಇದೆ. ಅದಕ್ಕೆ ವಿಶೇಷ ಇದೆ. ಈ ತ್ರಿವರ್ಣ ಧ್ವಜವನ್ನು ಕಂಡುಹಿಡಿದವರು 1921ರಲ್ಲಿ ಮಹಾತ್ಮ ಗಾಂಧಿಯವರು ಹೇಳಿದರು, ನಮ್ಮ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದಾಗ ನಮಗೊಂದು ಒಳ್ಳೆಯ ಧ್ವಜ ಆಗಬೇಕು ಎಂಬುದಾಗಿ. ಅದಕ್ಕೆ ಅವರೊಂದು ಪ್ರಾರಂಭನೂ ಮಾಡಿದರು. ಅವರ ಏನು ಚರಕ, ಆ ಚರಕವನ್ನು ಆ ರೀತಿಯ ಚಕ್ರವನ್ನು ಮಾಡಿಕೊಂಡು ಅದನ್ನು ದೇಶದ ಧ್ವಜದ ಮುಖ್ಯ ಭಾಗವಾಗಿ ಬಂದು ಆಲೋಚನೆ ಮಾಡಿದರು. ಅವರ ಆಲೋಚನೆಯನ್ನು ಕೂಡ ಸೇರಿಸಿಕೊಂಡು ಈ ಧ್ವಜವನ್ನು ಮಾಡಿದೆ. ಇದನ್ನು ಸ್ಥಾಪನೆ ಮಾಡಿದವರು, ಅದು ಈ ಧ್ವಜವನ್ನು ಪ್ರಾರಂಭ ಮಾಡಿದವರು ಅಥವಾ ರಚನೆ ಮಾಡಿದವರು ಆಂಧ್ರ ಪ್ರದೇಶದ ಬಂಗಾಳಿ ಎಂಬ ಪ್ರದೇಶದ ವೆಂಕಯ್ಯ ಎಂಬವರು. ಅವರ ಆ ತಲೆ ಎಷ್ಟು ಆಲೋಚನೆ ಮಾಡಿದ್ದು ನೋಡಿ. ನಮ್ಮ ಹಿರಿಯರ ವ್ಯಕ್ತಿಯ ತಲೆ ಎಷ್ಟುವರೆಗೆ ಮುಂದೋಗಿದೆ, ಎಷ್ಟು ಪ್ರಭಾವಿಯಾಗಿತ್ತು, ನಮ್ಮ ದೇಶ ಮುಂದೆ ಹೇಗಿರಬೇಕು, ನಮ್ಮ ಬಣ್ಣದ ಬಗ್ಗೆ ಆಲೋಚನೆ ಮಾಡುವ ಮೂಲಕ ಅವರು ಈ ಒಂದು ಧ್ವಜವನ್ನು ಕೊಟ್ಟಿದ್ದಾರೆ. 1991ರಲ್ಲಿ ಅದರ ರಚನೆ ಆಗುತ್ತೆ. ಆದರೆ 1947 ಜುಲೈವರೆಗೆ ಅದರ ಪ್ರತಿಷ್ಠಾಪನೆ ಆಗಿರಲಿಲ್ಲ. 1947 ಜುಲೈ 20 ತಾರೀಕಿನಂದು ಇದರ ಅಧಿಕೃತ ಘೋಷಣೆ ಆಗುತ್ತೆ ನಮ್ಮ ಸ್ವಾತಂತ್ರ್ಯ ಸಿಕ್ಕಿದ ನಂತರ. ಅಂತೂ ಈ ರೀತಿಯ ತಿರಂಗವನ್ನು ಅಥವಾ ಈ ಒಂದು ರೀತಿಯ 3 ಬಣ್ಣದ ಧ್ವಜವನ್ನು ಭಾರತ ಮಾತ್ರ ಒಂದೇ. ಯಾವುದೇ ದೇಶದಲ್ಲಿ ಈ ರೀತಿಯಾದ ಧ್ವಜ ಇಲ್ಲ. ನೀವು ನೋಡಿದರೆ ಎಲ್ಲಿಯಾದರೂ ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಈ ರೀತಿಯ ಧ್ವಜಗಳು ಇರಲಿಕ್ಕೆ ಅದು ಸಾಧ್ಯ ಇಲ್ಲ. ಅದು ಭಾರತದ ಧ್ವಜ. ಭಾರತದ ಧ್ವಜ ಎಲ್ಲಿ ಬೇಕಾದರೂ ಇದ್ದರೆ ಅದರ ಕೂಡಲೇ ನಮಗೆ ಹೆಮ್ಮೆ ಆಗ್ತಾ ಇದೆ. ಯಾವುದೇ ಕಾರ್ಯಕ್ರಮ ಆಗಲಿ, ಯಾವುದೇ ವ್ಯವಸ್ಥೆಗಳಾಗಲಿ, ಯಾವುದೇ ಒಂದು ಪಂದ್ಯಾಟ ಆಗಲಿ, ಅಲ್ಲಿ ತ್ರಿವರ್ಣ ಧ್ವಜವನ್ನು ಹಾರಿಸುವಂಥದ್ದು ನಮ್ಮ ಕಟ್ಟುನಿಟ್ಟಿನ ಕ್ರಮ. ತಿರಂಗ ಧ್ವಜ ಭಾರತದ ಪ್ರತಿಯೊಬ್ಬರ ಒಂದು ವ್ಯವಸ್ಥೆಯನ್ನು ಸೇರಿಸಿಕೊಳ್ಳುವಂಥದ್ದು. ತಿರಂಗ ಈ ಧ್ವಜದ ಮೂಲ ಇದೆ ಜನರಲ್ಲಿ ದೇಶಭಕ್ತಿಯನ್ನು ಮೂಡಿಸೋದು. ಒಂದು ಸಿದ್ಧಾಂತ ಬೇಕು, ಆ ಸಿದ್ಧಾಂತವನ್ನು ನಿರೂಪಣೆ ಮಾಡುವಂಥದ್ದೇ ಈ ರಾಷ್ಟ್ರಧ್ವಜ. ಆ ಸಿದ್ಧಾಂತವನ್ನು ಮೂಡಿಸುವ ಮೂಲಕ ದೇಶದಲ್ಲಿ ಯುವ ಜನರಲ್ಲಿ, ಸಾರ್ವಜನಿಕರಲ್ಲಿ ದೇಶಭಕ್ತಿಯನ್ನು ಮೂಡಿಸಿ ಇದು ನನ್ನ ಭಾರತ,
ನಾನು ಹುಟ್ಟಿದ ಭೂಮಿ ನನ್ನ ತಾಯಿ ಎಂಬಂಥ ಭಾವನೆ ಬೆಳೆಯಲಿಕ್ಕೆ ಕಾರಣವೇ ಈ ಮೂಲ ಧ್ವಜ, ಇದರ ಮೂಲ ಉದ್ದೇಶ. ಎರಡನೇದ್ದು ನಮ್ಮ ಸ್ವಾತಂತ್ರ್ಯ ಸಂಗ್ರಾಮ. ನಾನು ಆಗಲೇ ಹೇಳಿದೆ, ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನಮ್ಮ ಹಿರಿಯರು ಹೋರಾಟವನ್ನು ಮಾಡಿದರು. ಆ ಹೋರಾಟದ ಫಲವಾಗಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿತು. ಈ ದೇಶವನ್ನು ಯಾರ್ಯಾರೋ ಬಂದು ಖುಷಿ ಬಂದಂತೆ ಆಡಲಿಕ್ಕೆ ಶುರು ಮಾಡಿದರು. ಅದು ಡಚ್ಚರ್ ಇರ್ಬೋದು, ಫ್ರೆಂಚರ್ ಇರ್ಬೋದು, ಅದರೊಟ್ಟಿಗೆ ಮುಸ್ಲಿಮರು ಇರ್ಬೋದು, ತುಘಲಕ್ ಇರ್ಬೋದು, ಮುಘಲ್ ಇರ್ಬೋದು, ಹಾಗೇನೆ ಗಜನಿ ಇರ್ಬೋದು, ಇಬ್ರಾಹಿಂ ಲೋಡಿ ಇರ್ಬೋದು, ಈ ರೀತಿಯ ಹಲವಾರು ಜನರು ಆಡಿ ತುಂಡು ತುಂಡು ದೇಶವನ್ನು ಮಾಡಿದರು. ಆದರೆ ಬ್ರಿಟಿಷರು ಆ ನಂತರ ಎಲ್ಲವನ್ನ ಮುಗಿಸಿ ನಾವೇ ಶ್ರೇಷ್ಠರು ಎಂಬಂಥ ರೀತಿಯಲ್ಲಿ ಹಲವಾರು ವರ್ಷಗಳು ಕಾಡಿದರು. ಇದನ್ನು ಸಹಿಸಲಾಗದ ಭಾರತ ಯಾವಾಗಲೂ ಅಡಿಯಾಲಾಗಿ ಬದುಕುವ ದೇಶ ಅಲ್ಲ. ಈ ದೇಶದ ಜನರು ನಾನೊಬ್ಬ ಸ್ವತಂತ್ರ ವ್ಯಕ್ತಿ ಎಂಬುದನ್ನೇ ತಿಳ್ಕೊಂಡು ಬದುಕಿದವರು ನಮ್ಮ ಹಿರಿಯರೆಲ್ಲ. ನೀವೆಲ್ಲ ಕೇಳ್ಬೋದು, ನಮ್ಮ ಹಿರಿಯರು ಹಿರಿಯರು ಸ್ವತಂತ್ರತ್ವವನ್ನು, ಒಬ್ಬ ಸ್ವಾತಂತ್ರ್ಯ ವ್ಯವಸ್ಥೆಯನ್ನು ಹೊಂದಿಕೊಂಡು ಬದುಕಿದರು ನಮ್ಮ ಹಿರಿಯರು. ಅದೇ ರೀತಿಯ ಸ್ವಾತಂತ್ರ್ಯವನ್ನು ನಾವು ಪಡಿಬೇಕು, ಇದು ನಮ್ಮದಾಗಬೇಕು, ನಮ್ಮ ದೇಶ, ಇದು ಯಾರು ಅಡಿಯಲಾಗಿ ಬದುಕಕ್ಕೆ ಸಾಧ್ಯ ಇಲ್ಲ ಅನ್ನೋ ಕಾರಣಕ್ಕೆ ಬೇಕಾಗಿ ಮಹಾತ್ಮ ಗಾಂಧೀಜಿಯವರ, ನೆಹರೂರು ಆಗಿರ್ಬೋದು, ಸುಭಾಷ್ ಚಂದ್ರ ಆಗಿರ್ಬೋದು, ರಾಜಗೋಪಾಲ್ ಆಚಾರ್ಯ ಆಗಿರ್ಬೋದು, ಹಾಗೇನೆ ತುಂಬ ಜನರು, ವೀರ ಸಾವರ್ಕರ್ ಆಗಿರ್ಬೋದು, ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ವಿವೇಕಾನಂದ ಸ್ವಾಮಿ ಅವರು ಎಲ್ಲರೂ ಈ ದೇಶದ ಹೋರಾಟಕ್ಕೆ ಸ್ವಾತಂತ್ರ್ಯ ಬರ. ಅದರೊಟ್ಟಿಗೆ ಉಳ್ಳಾಳದ ರಾಣಿ, ಉಳ್ಳಾಳ ಕೂಡ ಹಿಂದೆ ಉಳಿದಿಲ್ಲ. ಬಹಳ ಸಂತೋಷ ಆಗ್ತಾ ಇದೆ. ಉಳ್ಳಾಳದ ರಾಣಿಯ ನೇತೃತ್ವದಲ್ಲಿ ಪೋರ್ಚುಗೀಸನ್ನು ಇಲ್ಲಿಂದ ಓಡಿಸುವಂತಹ ಕೆಲಸವನ್ನು ಮಾಡಿದರೆ ಅದು ಆ ಕೀರ್ತಿ ಉಳ್ಳಾಳಕ್ಕೆ ಸೇರ್ತಿದ್ದು. ಉಳ್ಳಾಳ ರಾಣಿ ಹಬ್ಬಕ್ಕ ಮಾಡಿದ ಕೆಲಸ ಅಂತ ಒಂದು ವ್ಯವಸ್ಥೆ. ಅದರೊಟ್ಟಿಗೆ ಉತ್ತರ ಭಾಗದಲ್ಲಿ ರಾಣಿ ಚೆನ್ನಮ್ಮ, ಕರ್ನಾಟಕ ಭಾಗದಲ್ಲಿ ರಾಣಿ ಚೆನ್ನಮ್ಮ ಇಂಗ್ಲಿಷರನ್ನ ವಿರುದ್ಧ ಎದುರು ಕಟ್ಟಿಕೊಂಡು ಹೋರಾಟ ಮಾಡುವ ಮೂಲಕ ನನ್ನ ದೇಶ ಎಂಬುದನ್ನು ಸಾರಿ ಹೇಳುವಂಥ ಕೆಲಸವನ್ನು ಮಾಡಿದರೆ ಅದು ವೀರರಾಣಿ. ಅಂತ ಒಂದು ರೀತಿಯ ವ್ಯವಸ್ಥೆಗಳನ್ನು ನಮ್ಮ ಹಿರಿಯರು ಮಾಡಿದ್ದಾರೆ. ಅದನ್ನು ನೆನಪಿಸಿಕೊಳ್ಳಲಿಕ್ಕೆ ಹಿಂದೆ ಮಾಡಿದ ಕೆಲಸವನ್ನು ನೆನೆಸಿಕೊಳ್ಳಲಿಕ್ಕೆ ಈ ಒಂದು ತಿರಂಗ ಯಾತ್ರೆಯನ್ನು ಮಾಡಿದ್ದಾರೆ ಈ ದೇಶದ ಪ್ರಧಾನಿಯವರು. ಅದರೊಟ್ಟಿಗೆ ಇನ್ನೊಂದು ಅಂಶ, ಈಗಾಗಲೇ ನಮ್ಮೊಟ್ಟಿಗೆ ಒಬ್ಬ ಸೈನಿಕರಿದ್ದಾರೆ, ಪ್ರವೀಣರು. ಅವರಂತ ತುಂಬ ಕಾರ್ಗಿಲ್ದಲ್ಲಿ ಹೋರಾಟ ಮಾಡಿದವರು, ತುಂಬ ಸೈನಿಕರು, ತುಂಬ ನಮ್ಮ ದೇಶಭಕ್ತ ಬಂಧುಗಳು. ಈ ದೇಶವನ್ನು ಉಳಿಸಲಿಕ್ಕೆ ಬೇಕಾಗಿ ತಮ್ಮ ಪ್ರಾಣವನ್ನೇ ತೆಗೆದಿದ್ದಾರೆ, ಪ್ರಾಣವನ್ನೇ ಬಿಟ್ಟಿದ್ದಾರೆ. ಮೊನ್ನೆ ಏನೋ ಪಾಕಿಸ್ತಾನ ನಮ್ಮ ಮೇಲೆ ಆಕ್ರಮಣ ಮಾಡಿದಾಗ ಸಿಂಧೂರ ಅದರ ಮೂಲಕ ಆ ಒಂದು ಹೋರಾಟವನ್ನು ಮಾಡುವ ಮೂಲಕ ಭಾರತ ಏನು ಎಂಬುದನ್ನು ಜಗತ್ತಿಗೆ ತೋರಿಸಿಕೊಡುವಂಥ ಕೆಲಸವನ್ನು ಅದು ಈ ಧ್ವಜದಲ್ಲಿ ಮಾಡಿದ್ದು. ಅಂಥ ಕೆಲಸವನ್ನು ಇವತ್ತು ಮಾಡಿದಂಥ ಸೈನಿಕರ ಗೌರವ ಕೊಡುವಂಥದ್ದು, ಅವರನ್ನು ಸ್ಮರಣೆ ಮಾಡುವಂಥದ್ದು. ಇವತ್ತು ನಾವು ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವಾಗಲೂ ಕೂಡ ಸೈನಿಕರ ಅವರ ಮೂಲಕ ನಾವು ಇದನ್ನು ಉದ್ಘಾಟನೆ ಮಾಡುವಂಥ ಕೆಲಸ ಮಾಡಿದ್ದೀನಿ. ಅಂಥ ಒಂದು ವ್ಯವಸ್ಥೆ ನಾವು ಇವತ್ತು ಮಾಡಿಕೊಂಡು ಬರುವಂಥ ಕೆಲಸ ಇದು ಈ ತಿರಂಗದ ವಿಶೇಷತೆ. ಅದಲ್ಲದೆ ಬೇರೆ ಬೇರೆ ಕಾರ್ಯಕ್ರಮಗಳು ನರೇಂದ್ರ ಮೋದಿಯವರು ಬಹಳ ವ್ಯವಸ್ಥಿತವಾಗಿ ಈ ಧ್ವಜ ಎಲ್ಲ ಸಂದರ್ಭದಲ್ಲಿ ಹಾರಾಟ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆಗಿತ್ತು. 2002ರ ಪ್ರಕಾರ ಅದು ಒಂದು ಲಿಮಿಟೇಷನ್ ಇತ್ತು ಅದಕ್ಕೆ. ಆದರೆ 2022ರಲ್ಲಿ ನರೇಂದ್ರ ಮೋದಿ ಸರ್ಕಾರ ಬಂದ ನಂತರ ಧ್ವಜ ಹೇಗಿರಬೇಕು, ಯಾವ ರೀತಿ ಇರಬೇಕು, ಅದಕ್ಕೆ ಧ್ವಜ ಸಂಹಿತೆಯನ್ನು ಪ್ರಾರಂಭ ಮಾಡುವಂಥ ಕೆಲಸವನ್ನು ಮಾಡಿದರು. ಆ ಪ್ರಕಾರ ಈ ಧ್ವಜವನ್ನು ಹಗಲು ರಾತ್ರಿ ಹಾರಾಡಬಹುದು ಎಂಬಂಥ ಒಂದು ನಿರ್ದಿಷ್ಟ ನಿಯಮಕ್ಕೆ ಒಂದು ಚಾಲನೆ ಕೊಡುವಂಥ ಕೆಲಸವನ್ನು ನರೇಂದ್ರ ಮೋದಿಯವರು ಮಾಡಿದರು. ಇವತ್ತು ತಿರಂಗಾ ಯಾತ್ರೆ 13ರಿಂದ 15ರವರೆಗೆ, ಆಗಸ್ಟ್ 2ರಿಂದ ಈ ಒಂದು ಕಾರ್ಯಕ್ರಮ ಪ್ರಾರಂಭ ಮಾಡಬೇಕು. ಆ ಮೂಲಕ ಪ್ರತಿಯೊಂದು ಮನೆಯಲ್ಲಿ ಹರ್ ಘರ್ ಘರ್ ಮೇ ತಿರಂಗ ಅಂತೇಳಿ ಒಂದು ವಾಕ್ಯವನ್ನು ಮಾಡಿದರು. ಆ ವಾಕ್ಯದ ಮೂಲಕ ಯಾಕಿದೆ ಅಂತಂದರೆ ನಮ್ಮ ದೇಶ ಧ್ವಜ ಎಂಬ ಪ್ರತಿಯೊಬ್ಬರಿಗೂ ತಿಳಿಯಬೇಕು. ಅದರ ಬಣ್ಣ ಯಾವುದು, ಅದು ಏನು, ಅದರ ವಿಶೇಷತೆ ಏನು ಎಂಬುದು ತಿಳಿದುಕೊಳ್ಳಬೇಕಾಗಿ ಈ ಒಂದು ತಿರಂಗ ಯಾತ್ರೆಯನ್ನು ಮಾಡುವಂಥ ಕೆಲಸವನ್ನು ಮೋದಿ ಮಾಡಿದ್ದಾರೆ. ಅವರು ಒತ್ತಾಯ ಮಾಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಎಲ್ಲ ಕಾರ್ಯಕ್ರಮಗಳಿದೆ ನಮ್ಮ ಈ ತ್ರಿವರ್ಣ ಧ್ವಜದ ತ್ರಿರಂಗವನ್ನು ಹಾರಾಡುವಂಥ ಕೆಲಸವನ್ನು ಮಾಡಬೇಕು. ಅದರೊಟ್ಟಿಗೆ ಎಲ್ಲ ಮನೆಗಳಲ್ಲಿ, ಎಲ್ಲ ಮಂದಿರಗಳಲ್ಲಿ, ಎಲ್ಲ ಶಾಲೆಗಳಲ್ಲಿ, ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಆಗಲೇಬೇಕು ಎಂಬಂಥ ಒಂದು ಒತ್ತಾಯವನ್ನು ಮಾಡುವ ಮೂಲಕ ಇವತ್ತು ಈ 13ರಿಂದ 15ರವರೆಗೆ ತಿರಂಗ ಯಾತ್ರೆ ಪ್ರತಿಯೊಂದು ಮನೆಯಲ್ಲಿಯೂ ಆ ಧ್ವಜ ಹಾರಾಡಬೇಕು. ಆ ಮೂಲಕ ಅದಕ್ಕೆ ಗೌರವವನ್ನು ಸಲ್ಲಿಸಬೇಕಂತ ಒಂದು ವಿಶೇಷವಾದ ಪ್ರಯತ್ನವನ್ನು ನರೇಂದ್ರ ಮೋದಿಯವರು ಮಾಡಿದರು. ಅದರ ಪರಿಣಾಮವಾಗಿ ಇವತ್ತು ಭಾರತ ಮೂಲೆಗಳಲ್ಲಿ ಕೂಡ ಇವತ್ತು ತಿರಂಗ ಧ್ವಜ ಆರೋಹಣ ಮಾಡುವಂಥದ್ದು ಮೊನ್ನೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಕರ್ನಾಟಕದಲ್ಲಿ ಪ್ರಥಮವಾಗಿ ನಡೆದಂಥ ಕಾರ್ಯಕ್ರಮ ಪುತ್ತೂರಿನ ಅಲ್ಲಿ ನಡೆದಂಥ ತಿರಂಗ ಯಾತ್ರೆ. ಇವತ್ತು ಎರಡನೇದು ಉಳ್ಳಾಳ ಈ ಮಂಗಳೂರು ಭಾಗದಲ್ಲಿ ಇವತ್ತು ನಡೀತಾ ಇದೆ. ಅಂತೂ ವ್ಯವಸ್ಥಿತವಾಗಿ ಈ ಒಂದು ಮೋದಿಯ ಕರೆಯನ್ನು ಅನ್ವಯಿಸಿ ಪ್ರತಿಯೊಬ್ಬ ವ್ಯಕ್ತಿಯು ಇದರಲ್ಲಿ ಭಾಗವಾಗುವಂಥ ಮೂಲಕ ದೇಶಭಕ್ತಿಯನ್ನು ಪ್ರದರ್ಶಿಸುವ ಮೂಲಕ ಕೆಲಸವನ್ನು ಮಾಡುವಂಥದ್ದು ನಡೀತಾ ಇದೆ. ಇದಕ್ಕೆ ಪ್ರೇರಣೆ ನರೇಂದ್ರ ಮೋದಿಯವರು. ಎರಡು ಮಾತೇ ಇಲ್ಲ, ಯಾರು ಏನು ಹೇಳಬೇಕಾದ್ರೆ ಹೇಳಿ, ಬಾಯಿಗೆ ಬಂದು ಬೊಗಳ್ತಾರೆ. ಯಾರು ಬೊಗಳಂತಾನೆ ಯಾರು ಮಾಡೋ ಅಗತ್ಯ ಇಲ್ಲ. ಆ ದೇಶದ ಧ್ವಜಕ್ಕೆ ಗೌರವ ಬಂತಂದರೆ ಅದು ನರೇಂದ್ರ ಮೋದಿ ಎಂದು ನಾವು ಧೈರ್ಯದಲ್ಲಿ ಹೇಳ್ಬೋದು.
ಧ್ವಜ ಇದೆ ಅನ್ನೋದನ್ನು ಸಾಬೀತುಪಡಿಸುವಂಥ ಕೆಲಸವನ್ನು ನರೇಂದ್ರ ಮೋದಿ ಮಾಡಿದರು. ಅಂಥ ಒಂದು ಕೆಲಸವನ್ನು ಇವತ್ತು ನರೇಂದ್ರ ಮೋದಿಯವರು ಮಾಡೋ ಮೂಲಕ ಈ ದೇಶದ ಶ್ರೇಷ್ಠತೆಯನ್ನು ಅವ್ರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಈ ದೇಶ ಮುಂದಕ್ಕೆ ಖಂಡಿತವಾಗಿ ಹಿಂದೂ ರಾಷ್ಟ್ರವಾಗಿ ಪರಿಗಣಿಸ್ತದೆ. ಇದರ ಧ್ವಜ ಅದರ ಸಂಕೇತವೂ ಕೂಡ ಅದೇ ಕೇಸರಿ ಬಣ್ಣ ನೋಡಿ ಯಾವುದು ಅಂತೇಳಿ, ಬಿಳಿ ಯಾವುದು, ಹಸಿರು ಯಾವುದು, ಈ ಎಲ್ಲ ವ್ಯವಸ್ಥೆಗಳು ಒಂದು ರೀತಿಯ ಚಾಲನೆ ಕೊಡುವ ಶಕ್ತಿಯನ್ನು ತುಂಬುವಂಥ ಒಂದು ವ್ಯವಸ್ಥೆಯನ್ನು ನರೇಂದ್ರ ಮೋದಿಯವರು ಇವತ್ತು ಮಾಡ್ತಾ ಇದ್ದಾರೆ. ಪ್ರಧಾನಮಂತ್ರಿಯವರ ಈ ಕೆಲಸ ಯಶಸ್ವಿ ಆಗಲಿ. ಆ ಮೂಲಕ ನಾವೆಲ್ಲ ಈ ತೊರಂಗ ಧ್ವಜದಡಿಯಲ್ಲಿ ಎಲ್ಲ ಒಟ್ಟಾಗಿ ಒಂದಾಗಿ ಒಂದೇ ಮನಸ್ಸಿಂದ, ಅದು ಜಾತಿ ಪಾತ ಭೇದ ಯಾವ ಇರಲಿ, ಅದು ಮತ್ತೆ ದೇಶ ಮೊದಲು ನಮಗೆ ಎಂಬಂಥದ್ದು ನಾವು ಆ ಸಿದ್ಧಾಂತ ಅಡಿಯಲ್ಲಿ ಕೆಲಸ ಮಾಡುವವರು. ಆ ರೀತಿಯ ಕೆಲಸವನ್ನು ಮಾಡುವಂತ ಹೇಳಿಕೊಳ್ತಾ ನಮ್ಮ ಘೋಷಣೆ ಏಕ್ ಭಾರತ್ ಶ್ರೇಷ್ಠ ಭಾರತ್, ಏಕ್ ಭಾರತ್ ಶ್ರೇಷ್ಠ ಭಾರತ್ ಎಂಬಂಥ ಕಲ್ಪನೆಯೊಂದಿಗೆ ನಮ್ಮ ಈ ದೇಶದ ವ್ಯವಸ್ಥೆ ನಡೀತಾ ಇದೆ. ಆ ರೀತಿಯಲ್ಲಿ ನಡೆಯಲಿಕ್ಕೆ ನಮ್ಮ ಪ್ರಧಾನಮಂತ್ರಿಗಳು ಪ್ರಯತ್ನ ಮಾಡ್ತಾರೆ. ಅದರೊಟ್ಟಿಗೆ ಅವರ ಎಲ್ಲ ಕೆಲಸಗಳಿಗೆ ನಾವು ಕೈ ಜೋಡಿಸಿ ಅವರು ಮಾಡುವಂಥ ನಿರ್ಧಾರಗಳನ್ನು ಯಶಸ್ವಿಯಾಗಿ ನಿರ್ವಹಿಸುವ ರೀತಿಯಲ್ಲಿ ನಾವೆಲ್ಲ ಮಾಡೋಣ. ಆ ಮೂಲಕ ಈ ದೇಶದ ಧ್ವಜದ ಪ್ರಭಾವವನ್ನು ಇಡೀ ಜಗತ್ತಿಗೆ ಪ್ರದರ್ಶಿಸೋಣ ಅಂತ ಹೇಳಿಕೊಳ್ಳುತ್ತಾ, ಭಾರತ್ ಮಾತಾ ಕೇ ಬೋಲೋ, ಭಾರತ್ ಮಾತಾ ಕೇ, ರಾಣಿ ಅಬ್ಬಕ್ಕ ಕೇ, ರಾಣಿ ಅಬ್ಬಕ್ಕ ಜೈಗೆ, ವಂದೇ ವಂದೇ ವಂದೇ, ಜೈ ಹಿಂದ್.